ದಕ್ಷಿಣ ಕನ್ನಡ ಜಿಲ್ಲೆಯ ಅತಿಥಿ ಉಪನ್ಯಾಸಕರ ಹಿತರಕ್ಷಣಾ ಸಮಿತಿಯ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆ ಮತ್ತು ವಿವಿಧ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸದ ಕಾರಣ ಅತಿಥಿ ಉಪನ್ಯಾಸಕರು ಬೇರೆ ವಿಧಿ ಇಲ್ಲದೆ ದೇವರ ಮೊರೆ ಹೋಗಿದ್ದಾರೆ. ಕಳೆದ 30 ದಿನಗಳಿಂದ ಮುಷ್ಕರ, ಜಾಥಾ, ಪ್ರತಿಭಟನೆ, ತರಗತಿ ಬಹಿಷ್ಕಾರ ನಡೆಸಿ ಸರ್ಕಾರವನ್ನ ಹಲವಾರು ಬಾರಿ ಒತ್ತಾಯಿಸಿದರೂ ಕೂಡ ಸ್ಪಂದಿಸದೇ ಇರುವ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಅತಿಥಿ ಉಪನ್ಯಾಸಕರ ವತಿಯಿಂದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರಾರ್ಥನೆಗಳ ಮೂಲಕ ಸರ್ಕಾರಕ್ಕೆ ಮನದಟ್ಟು ಮಾಡುವಂತೆ ಪ್ರೇರೇಪಿಸಲು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಮೊರೆ ಹೋಗಿ ಪೂಜೆ ಸಲ್ಲಿಸಲಾಯಿತು. ನಂತರ ಕುತ್ತಾರು ಶ್ರೀ ಕೊರಗಜ್ಜ ಕ್ಷೇತ್ರದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. ಸೇವಾ ಭದ್ರತೆ ಈಡೇರಿದ್ದಲ್ಲಿ ಹರಕೆಯ ಕೋಲ ನೀಡುವ ಸಂಕಲ್ಪ ಮಾಡಲಾಯಿತು. ಉಳ್ಳಾಲದ ಪವಿತ್ರ ದರ್ಗಾದಲ್ಲಿ ನಮ್ಮ ಸೇವಾ ಭದ್ರತೆಗಾಗಿ ಪ್ರಾರ್ಥನೆ ಮಾಡಿ ದರ್ಗಾದ ಅಧ್ಯಕ್ಷರ ಮೂಲಕ ಒತ್ತಾಯಿಸಿ ಮನವಿ ನೀಡಲಾಯಿತು. ನಂತರ ಉಳ್ಳಾಲ ರಾಣಿ ಅಬ್ಬಕ್ಕನ ಆರಾಧನೆಯ ಪಾರ್ಶ್ವನಾಥ ಸ್ವಾಮಿ ಬಸದಿಯಲ್ಲೂ ಕೂಡ ಕೈ ಮುಗಿಯಲಾಯಿತು. ಅಲ್ಲಿಂದ ಮಂಗಳೂರಿನ ಧರ್ಮ ಪ್ರಾಂತ್ಯದ ಬಿಷಪ್ ನಿವಾಸದ ಚಾಪೆಲ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಸರ್ಕಾರದ ಕಣ್ಣು ತೆರೆಸಲು ದೇವರಿಗೆ ಮೊರೆ ಇಟ್ಟರು. ಜಿಲ್ಲಾಧ್ಯಕ್ಷ ಧೀರಜ್ ಕುಮಾರ್, ಉಪಾಧ್ಯಕ್ಷರುಗಳಾದ ಗೋಪಾಲಕೃಷ್ಣ, ಹೇಮಚಂದ್ರ, ವಿನೋದ, ವಸಂತ್ ಕುಮಾರ್, ಕಾರ್ಯದರ್ಶಿಗಳಾದ ಮಹಾಂತೇಶ್, ರಾಜೇಶ್, ಶಾಂತಿ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡ ಜಿಲ್ಲೆಯ ವತಿಯಿಂದ ಈ ತುಳುನಾಡ ಕಾರ್ಮಿಕ ದೈವ ಸ್ವಾಮಿ ಕೊರಗಜ್ಜ ಕ್ಷೇತ್ರದಲ್ಲಿ ನಾವು ಹೋಗಿ ಇವತ್ತು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ನಮ್ಮನ್ನು ಏನಾದರೂ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ನಮಗೆ ಸೇವಾ ಭದ್ರತೆ ಸಿಕ್ಕಿದ್ದಲ್ಲಿ ಕೊರಗಜ್ಜನಿಗೆ ನಾವು ಹರಕೆಯ ಕೋಲವನ್ನು ಕೊಡ್ತೇವೆ ಅಂತ ಹರಕೆ ಇವತ್ತು ಬಂದಿದ್ದೇವೆ. ಹಾಗೆಯೇ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕೂಡ ದೇವರನ್ನು ಪ್ರಾರ್ಥಿಸಿ ನಾವು ನಮ್ಮ ಈ ಬೇಡಿಕೆ ಈಡೇರಿಸಬೇಕು ಅಂತ ಮನವಿ ಮಾಡಿದ್ದೇವೆ ದೇವರ ಮೂಲಕ. ಹಾಗೆಯೇ ನಮ್ಮಲ್ಲಿ ಉಳ್ಳಾಲ ದರ್ಗಾ ಮುಸಲ್ಮಾನ ಬಾಂಧವರ ತೀರ್ಥಕ್ಷೇತ್ರ. ಹಾಗಾಗಿ ಈ ದರ್ಗಾ ಕ್ಷೇತ್ರದಲ್ಲಿ ಕೂಡ ನಾವು ಅಲ್ಲಿ ಪ್ರೇಯರ್ ಮಾಡಿದ್ದೇವೆ. ಅಲ್ಲಿಂದ ಕೂಡ ನಾವು ದೇವರ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ. ಹಾಗೆಯೇ ಉಳ್ಳಾಲದ ಜೈನ ಬಸದಿಯಲ್ಲಿ ಕೂಡ ನಾವು ಕೈ ಮುಗಿದು ಪ್ರಾರ್ಥಿಸಿದ್ದೇವೆ ಎಲ್ಲರ ಪರವಾಗಿ. ರಾಜ್ಯದ 14,500 ಅತಿಥಿ ಉಪನ್ಯಾಸಕರಿಗೆ ಒಳಿತಾಗಲಿ ಅನ್ನುವಂಥ ದೃಷ್ಟಿಯಿಂದ ನಾವು. ಅಲ್ಲದೆ ನಾವು ಮಂಗಳೂರಿನ ಬಿಷಪ್ ಚರ್ಚ್ನ ಚಾಪೆಲ್ ಹಾಲ್ನಲ್ಲಿ ಪ್ರೇಯರ್ ಮಾಡಿ ಅಲ್ಲಿನ ಪಬ್ಲಿಕ್ ರಿಲೇಷನ್ ಆಫೀಸರ್ ಅವರ ಮೂಲಕ ಮನವಿ ಕೂಡ ಕೊಟ್ಟಿದ್ದೇವೆ ನಾವು. ಈ ಬಗ್ಗೆ ನಮಗೆ ಸಕಾರಾತ್ಮಕವಾಗಿ ಸರ್ಕಾರ ಸ್ಪಂದಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಬೇಕೆಂದು ದೇವರ ಮೊರೆ ಹೋಗುವ ಪ್ರಯತ್ನ ಮಾಡಿದ್ದೇವೆ. ಇರುವಂತದ್ದು ಸೇವಾ ಭದ್ರತೆ, ಸೇವಾ ಸಕ್ರಮತೆ ಹೊರತು ಬೇರೆ ಯಾವುದೇ ಸ್ಯಾಲ್ರಿ 3,000 2,000 ಇನ್ಕ್ರೀಸ್ ಮಾಡುವಂಥದ್ದಲ್ಲ. ಬೇಕಿದ್ರೆ ನಮಗೆ ಸೇವಾ ಭದ್ರತೆ ಕೊಡಿ, ಇಲ್ಲ ಅಂತಂದ್ರೆ ದಯಾಮರಣವನ್ನ ಕೊಡಿ ಅನ್ನೋ ರೀತಿಯಾಗಿ ನಾವು ಕೇಳ್ತಾ ಇದ್ದೇವೆ. ಈಗ 1 ತಿಂಗಳು ನಡೀತಾ ಇದೆ. ನೀವು ನಮ್ಮನ್ನ ಸೇವಾ ಸಕ್ರಮತೆ ಅಥವಾ ಸೇವಾ ಭದ್ರತೆಯನ್ನ ನೀಡಲಿಲ್ಲ ಅಂತಂದ್ರೆ ಇದೇ ರೀತಿಯ ಮುಷ್ಕರ 3 ತಿಂಗಳಾದ್ರೂ ಕೂಡ ಆಗ್ಬೋದು, 6 ತಿಂಗಳಾದ್ರೂ ಕೂಡ ಆಗ್ಬೋದು ಅಂತ ಹೇಳ್ತೇವೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಕೇಳ್ತಾ ಇದ್ದೇವೆ. ಎಲ್ಲ ಇರುವಂತಹ ಅತಿಥಿ ಉಪನ್ಯಾಸಕರಿಗೂ ಅನುಕೂಲ ಮಾಡಿಕೊಟ್ಟು ವಿದ್ಯಾರ್ಥಿಗಳಿಗೂ ಸಹ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಡ್ತಾ ಇದ್ದೇವೆ. ನಾವು ಇರುವಂಥದ್ದು ಬರೀ 14,200 ಉಪನ್ಯಾಸಕರು, ಅತಿಥಿ ಉಪನ್ಯಾಸಕರು ಅಷ್ಟೇ ಅಲ್ಲ, ಇಡೀ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಸಪೋರ್ಟ್ಗೆ ಅಂತೇಳಿ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಕೇಳಿಕೊಳ್ಳೋದೇನು ಅಂತಂದ್ರೆ ನಮಗೆ ಸೇವಾ ಭದ್ರತೆ ಅಥವಾ ಸೇವಾ ವಿಲೀನತೆಯನ್ನು ಕೊಟ್ಟರೆ ಕೊಡಿ, ಇಲ್ಲ ಅಂತಂದ್ರೆ ನಮಗೆ ದಯಾಮರಣವನ್ನು ಕೊಡಿ. ಹಾಗಾಗಿ ಯುವಕ ಯುವತಿಯರನ್ನ ನಾವು ಪ್ರಜ್ಞಾವಂತ ವಿದ್ಯಾವಂತ ಪ್ರಜೆಗಳನ್ನಾಗಿ ಮಾಡಿ ದೇಶಕ್ಕೆ ಕೊಡುಗೆಗಳನ್ನಾಗಿ ನೀಡಬೇಕಾದಂತಹ ಉಪನ್ಯಾಸಕರು. ಆದರೆ ನಾವು ಇವತ್ತು ನಾವೇ ಬೀದಿಗಿಳಿದು ನಮ್ಮ ಒಂದು ಸುರಕ್ಷತೆಗೋಸ್ಕರ, ನಮ್ಮ ಒಂದು ಒಳಿತಿಗೋಸ್ಕರ ನಾವು ಬೀದಿಗಿಳಿಯುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ನಮಗೆ ಮುಖ್ಯವಾಗಿ ಏನು ಇವತ್ತಿಂದ ನಾಳೆಗೆ ನಮಗೆ ಕೆಲಸ ಇದೆ ಅನ್ನುವಂತಹ ಧೈರ್ಯ ನಮಗೆ ಯಾರಿಗೂ ಇಲ್ಲ. ಸರಿಯಾದ ರೀತಿಯ ಸಂಬಳ ಇಲ್ಲ. ಹೆಚ್ಚು ಕಡಿಮೆ 8-9 ತಿಂಗಳಿನವರೆಗೆ ನಮಗೆ ಸ್ಯಾಲರಿ ಸಿಗ್ತಾ ಇತ್ತು. ಇನ್ನು ಈಗ 1-2 ವರ್ಷಗಳಿಂದ 2-3 ತಿಂಗಳು ಒಂದು ಸೆಮೆಸ್ಟರ್ನಲ್ಲಿ ಸ್ಯಾಲರಿ ಬರುವಂತಹ ಪರಿಸ್ಥಿತಿಯಾಗಿದೆ. ಅದು ಕೂಡ ಯಾವಾಗೋ ಬರುವಂತಹದ್ದು. ಇಂತಹ ಹಲವಾರು ಸಮಸ್ಯೆಗಳಿವೆ. ನಾವೀಗ ಎಲ್ಲ ಅತಿಥಿ ಉಪನ್ಯಾಸಕರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಏನು ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ನಡೆಸ್ತಿದ್ದಾರೋ ಅಥವಾ ಎಲ್ಲ MLA MLC ಅವರು ಯಾರು ಕೂಡ ಎಲ್ಲರೂ ಸೇರಿಕೊಂಡು ನಮ್ಮ ಈ ಕನಿಷ್ಠ ಅಂದರೆ ಇದು ಜೀವನೋಪಾಯಕ್ಕಾಗಿ ಕನಿಷ್ಠವಾಗಿ ಬೇಕೇ ಬೇಕಾದಂತಹ ಕೆಲವು ಬೇಡಿಕೆಗಳು, ಈ ಬೇಡಿಕೆಗಳನ್ನು ಖಂಡಿತವಾಗಿ ನೀವು ನೆರವೇರಿಸ್ತೀರಿ ಅಂತಲೇ ನಾವು ನಂಬಿರುತ್ತೇವೆ.